ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಮವಸ್ತ್ರ ವಿತರಣಾ ಸಮಾರಂಭವು ನಗರದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದೇಶದಲ್ಲಿ ಮಾದರಿ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಚಾರ. ಮಹಿಳೆಯರು ಸದೃಢರಾಗಲು ಇಂತಹ ಸಹಕಾರಿ ಸಂಸ್ಥೆಗಳೇ ಪ್ರಮುಖ ಕಾರಣ ಎಂದು ಹೇಳಿದರು. ಬಹಳಷ್ಟು ಬದಲಾವಣೆಗಳಲ್ಲಿ, ಹೊಸ ಪ್ರಯತ್ನಗಳಲ್ಲಿ ದೇಶಕ್ಕೆ ಮುಂಚೂಣಿಯಾಗಿರುವಂಥದ್ದು, ರಾಜ್ಯಕ್ಕೆ ಮುಂಚೂಣಿಯಾಗಿರುವಂತಹ ಹಲವಾರು ಪ್ರಯತ್ನಗಳು ಈ ಮಣ್ಣಿಂದ ದಕ್ಷಿಣ ಕನ್ನಡದಿಂದ ಬಂದಿರುವಂಥ ಉದಾಹರಣೆಗಳಿದೆ. ಅದರಲ್ಲಿ ಕೋಆಪರೇಟಿವ್ ಅಲ್ಲೂ ನಾವು ಸುಮಾರು 111 ವರ್ಷದ ಇತಿಹಾಸ ಇರುವಂಥ ಈ ಒಂದು ಬ್ಯಾಂಕ್, ಒಂದು ಇತಿಹಾಸ ಅನ್ನೋದು ಅಂದರೆ ನಮ್ಮ ಅಜ್ಜನಿಗೆ ಒಂದು ಆಣೆ ಇತ್ತು ಅನ್ನೋದು ಹೇಳೋದು. ಬಟ್ ಈಗ ಹೇಗಿದ್ದೇವೆ ಅನ್ನುವಂಥದ್ದು, ಇವತ್ತಿನ ಬೆಳವಣಿಗೆಗೆ ತಕ್ಕಂತೆ ಹೇಗೆ ಬದಲಾಯಿಸ್ಕೊಂಡಿದ್ದೇವೆ ಅನ್ನುವಂಥದ್ದು, ಅದರಲ್ಲಿ ದೇಶಕ್ಕೆ ಒಂದು ಮುನ್ನುದಾಹರಣೆಯಾಗಿ ಈ ಒಂದು ಬ್ಯಾಂಕ್ ನೀವೆಲ್ಲರೂ ಸೇರಿ ಕಟ್ಟಿ ನಿರ್ಮಾಣ ಮಾಡ್ತಾ ಇದ್ದೀರಿ. ಅದಕ್ಕೆ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಹಲವಾರು ವರ್ಷಗಳಿಂದ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಮವಸ್ತ್ರ ವಿತರಣೆಯನ್ನ ಮಾಡುತ್ತಿದ್ದಾರೆ. ಸಹಕಾರಿ ಕ್ಷೇತ್ರಗಳು ಜಿಲ್ಲೆಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಕೊಡುಗೆಗಳನ್ನು ನೀಡಿದೆ. ಅದರಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಕೂಡ ಒಂದು. ಸಮಾಜಕ್ಕೆ ಮಾದರಿಯಾದ ಕೆಲಸ ಕಾರ್ಯಗಳಿಗೆ ಸಂಪೂರ್ಣ ಪ್ರೋತ್ಸಾಹವನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಹಾಗಾಗಿ ಒಂದು ಸಹಕಾರ ಕ್ಷೇತ್ರ ಅಂತ ಹೇಳಿದ್ರೆ ಬಹಳ ಅಭೂತಪೂರ್ವವಾದಂಥ ಕ್ಷೇತ್ರ. ನನಗೆ ಬಹಳ ದೊಡ್ಡ ರೀತಿಯ ಮನಸ್ಸಿಗೆ ಖುಷಿ, ಬಹಳ ಸಂತೋಷ. ಯಾಕೆ ಈ ಖುಷಿ, ಯಾಕೆ ಈ ಸಂತೋಷ ಅಂತ ಕೇಳಿದ್ರೆ, ಆರ್ಥಿಕ ವ್ಯವಸ್ಥೆಗೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿ ಕೊಡುಗೆ ಕೊಟ್ಟಂಥ ಕ್ಷೇತ್ರಗಳು ಅದು ಮಂಗಳೂರಿನ ನಗರದಲ್ಲಿ, ನನ್ನ ಕ್ಷೇತ್ರದಲ್ಲಿದೆ. ಉದಾಹರಣೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಇವತ್ತು ಬಹಳ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಅಗ್ರಮಾನ್ಯ ಸ್ಥಾನದಲ್ಲಿದೆ. ಅದೇ ರೀತಿ KMF ಕೂಡ ನನ್ನ ಕ್ಷೇತ್ರದಲ್ಲಿದೆ. ಅದೇ ರೀತಿ ಕ್ಯಾಂಪ್ಕೋ ಕೂಡ ನನ್ನ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ 3 ಸಂಸ್ಥೆಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಈ ಜಿಲ್ಲೆಯ ಆರ್ಥಿಕ ಶಕ್ತಿಯಾಗಿ ಬಹಳ ದೊಡ್ಡ ರೀತಿ ಕೊಡುಗೆಯಾಗಿ ಕೊಡ್ತಾ ಇದೆ. ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಸ ಅವರು ಮಾತನಾಡಿ, ಒಂದು ಮಹಿಳೆಗೆ ಶಿಕ್ಷಣ ಸಿಕ್ಕಿದ್ರೆ ಸಮಾಜದಲ್ಲಿ ಸುಧಾರಣೆಯಾಗ್ತದೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾದರೆ ರಾಜ್ಯದಲ್ಲಿ ಆರ್ಥಿಕ ಸಬಲತೆಯನ್ನ ಕಂಡುಕೊಳ್ಳಲು ಸಾಧ್ಯ. ಎಸ್ಸಿಡಿಸಿಸಿ ಬ್ಯಾಂಕ್ನಿಂದ ಇಂತಹ ಒಂದು ಮಹತ್ ಕಾರ್ಯ ಆಗುತ್ತಿದೆ ಎಂದು ಹೇಳಿದರು. ದೊಡ್ಡ ಕೆಲಸ, ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು, ಮಹಿಳೆಯರಿಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಒಂದು ಮಹಿಳೆ ಶಿಕ್ಷಿತರಾದರೆ ಅದು ಇಡೀ ಕುಟುಂಬ ಶಿಕ್ಷಣ ಹೊಂದಿದಾಗೆ ಆಗ್ತದೆ. ಒಂದು ಮಹಿಳೆಗೆ ಶಿಕ್ಷಣ ಸಿಕ್ಕಿದ್ರೆ ಅದು ಇಡೀ ಸಮಾಜ ಸುಧಾರಣೆ ಆಗ್ತದೆ. ಒಂದು ಮಹಿಳೆಗೆ ಆರ್ಥಿಕವಾಗಿ ಸಬಲತೆ ಬಂದರೆ ಇಡೀ ರಾಜ್ಯದ ಆರ್ಥಿಕ ಸಬಲತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವುದು ಇದು ಬಹಳ ವರ್ಷಗಳಿಂದ ನಾವು ಪ್ರತಿಪಾದನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ನಾವು ಸಬಲತೆಯನ್ನು ಮಾಡಿದರೆ, ಆರ್ಥಿಕವಾಗಿ ಸ್ವತಂತ್ರ ಆದರೆ ಬಹುಶಃ ಇಡೀ ಕುಟುಂಬ ಅದು ವಿದ್ಯಾಭ್ಯಾಸದಿಂದ ಹಿಡಿದು ತನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ. ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆ ಪ್ರಕಾರವಾಗಿ ನನಗೆ ಆವಾಗ ಆಶೀರ್ವಾದ ಮಾಡಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಅವ್ರದ್ದೇ ಆದಂಥ ಒಂದು ಈ ಗುಂಪುಗಳನ್ನು ರಚಿಸಿಕೊಂಡು ನಡೆಸಿದ್ರು. ನನಗೆ ಹೇಳಿದ್ರು, ನಿನಗೆ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಶಕ್ತಿ ಇದೆ, ಅವಕಾಶ ಇದೆ, ನೀನು ಪ್ರಾರಂಭ ಮಾಡಿ ಹೇಳಿ 2000 ಜನವರಿಯಲ್ಲಿ ನಮ್ಮ ಕಾರ್ಕಳದಲ್ಲಿ ನಮ್ಮ ಫ್ಯಾಕ್ಟ್ರಿ ಜಾಗದಲ್ಲಿ ಮೊದಲನೇ ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನೆನಪು ನನಗೆ. ಆಗ DK ಶಿವಕುಮಾರ್ ಅವರು ಈಗಿನ ಉಪಮುಖ್ಯಮಂತ್ರಿ ಸಹಕಾರ ಸಚಿವರಾಗಿದ್ದರು. ಅವರು ಬಂದರು.
ಸಮ್ಮುಖದಲ್ಲಿ ಆ ದಿವಸ ನಾನು ಎಣಿಸಿದ ಒಂದು 2,000 ಮಹಿಳೆಯರು ಸೇರ್ಬೋದಂತ. ಆದರೆ ಆ ದಿವಸ 9,500 ಮಹಿಳೆಯರು ಮೊದಲ ದಿವಸದ ಉದ್ಘಾಟನೆಯಲ್ಲಿ ಬಂದು ನನಗೆ ಶಕ್ತಿ ಕೊಟ್ಟರು, ಪ್ರೇರಣೆಯನ್ನು ನೀಡಿದರು. ನಾವು ನಿಮ್ಮ ಹಿಂದೆ ಇದ್ದೇವೆ ಅನ್ನುವಂಥದ್ದು. ಆವತ್ತಿನಿಂದ ನಾವು ಹಿಂದೆ ನೋಡಿದ್ದಿಲ್ಲ. ಇದೇ ವೇಳೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರನ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಸನ್ಮಾನಿಸಿದರು. ನಂತರ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಮವಸ್ತ್ರ ವಿತರಣಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಕಿಶೋರ್ ಆಳ್ವಾ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಗಳು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.